ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ರಾಮದಾಸ್ ಎಂ ಪೈ ಅವರ 90ನೇ ಜನ್ಮದಿನಾಚರಣೆಯ ಪ್ರಯುಕ್ತ ರಕ್ತದಾನ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮವು ಅತ್ತಾವರ ಕೆಎಂಸಿಯ ಲೆಕ್ಚರರ್ ಹಾಲ್ನಲ್ಲಿ ನಡೆಯಿತು. ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ಮಂಗಳೂರು, ಮಣಿಪಾಲ್ ಕಾಲೇಜ್ ಆಫ್ ಡೆಂಟಲ್ ಸೈನ್ಸಸ್ ಹಾಗೂ ಕೆಎಂಸಿ ಆಸ್ಪತ್ರೆ ಅತ್ತಾವರದ ಸಹಯೋಗದೊಂದಿಗೆ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಗಣ್ಯರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮಾಹೆ ಮಂಗಳೂರು ಕ್ಯಾಂಪಸ್ನ ಪ್ರೊ ವೈಸ್ ಚಾನ್ಸಲರ್ ಡಾಕ್ಟರ್ ದಿಲೀಪ್ ಜಿ ನಾಯಕ್ ಅವರು ಮಾತನಾಡಿ, ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಡಾಕ್ಟರ್ ರಾಮದಾಸ್ ಎಂ ಪೈ ಅವರ ಸಾಧನೆ ಅಪಾರವಾಗಿದ್ದು, ಅವರ ಜನ್ಮದಿನಾಚರಣೆಯನ್ನು ಇಂದು ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ ಎಂದರು. Dr. Ramdas M. Pai. And whatever he does, he felt it should impact the society. It should better the community around you, the ecosystem around you. And in all their wisdom, the top management has decided on such events, and today we are kick-starting all these events. Actually his birthday is tomorrow, so it will be for 3 days. Of course, we have to light up all our buildings. All the digital boards are wishing him from the Mangalore campus. Most of all, the one thing that we are planning. ಕೆಎಂಸಿ ಮಂಗಳೂರಿನ ಡೀನ್ ಡಾಕ್ಟರ್ ಬಿ ಉನ್ನಿಕೃಷ್ಣನ್ ಅವರು ಮಾತನಾಡಿ, ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. Dr. Pai's visionary leadership has transformed Manipal into a global hub of excellence. His tireless dedication to education and healthcare has touched countless lives, and this blood donation camp stands as a testament to our collective desire to emulate his compassion and service. By donating blood, we are not only saving lives but also actively participating in the spirit of giving that Dr. Pai has so brilliantly embodied throughout his life. ಈ ಸಂದರ್ಭ ರಕ್ತನಿಧಿಗೆ ಅತಿ ಹೆಚ್ಚು ರಕ್ತದಾನವನ್ನು ಮಾಡಿರುವ ಡಾಕ್ಟರ್ ಸುದೇಶ್ ಶಾಸ್ತ್ರಿ ಮತ್ತು ಪದ್ಮಾವತಿ ಶಾಸ್ತ್ರಿ ಹಾಗೂ ಅತಿ ಹೆಚ್ಚು ಪ್ಲೇಟ್ಲೆಟ್ ದಾನ ಮಾಡಿರುವ ಮೊಹಮ್ಮದ್ ಸಫಾನ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಂಗಳೂರಿನ ಮಣಿಪಾಲ್ ಕಾಲೇಜ್ ಆಫ್ ಡೆಂಟಲ್ ಸೈನ್ಸಸ್ನ ಡೀನ್ ಡಾಕ್ಟರ್ ಆಶಿತಾ ಉಪ್ಪೂರು, ಅತ್ತಾವರ ಕೆಎಂಸಿ ಆಸ್ಪತ್ರೆಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಚಕ್ರಪಾಣಿ ಎಂ, ಕೆಎಂಸಿ ಆಸ್ಪತ್ರೆಗಳ ಚೀಫ್ ರೀಜನಲ್ ಆಪರೇಟಿಂಗ್ ಆಫೀಸರ್ ಸಗೀರ್ ಸಿದ್ದಿಕಿ, ದುರ್ಗಾ ಸಂಜೀವಿನಿ ಮಣಿಪಾಲ್ ಆಸ್ಪತ್ರೆ ಕಟೀಲಿನ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಶಿವಾನಂದ ಪ್ರಭು ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.